ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಳದ ಯಕ್ಷಗಾನ ಆದವರು ಬರಲಿಕ್ಕೆ, ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ನಿಮ್ಮನ್ನು ನಾನಾ ರೀತಿಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದೆ. ಇದಕ್ಕೆಲ್ಲ ಕಾರಣ ಏನು? ನನ್ನಲ್ಲಿರುವಂತಹ ಅಹಂಕಾರವೇ ಸರಿ. ತಂದೆ, ನೀವೆಷ್ಟು ಕೇಳಿಕೊಂಡವರಿದ್ದೀರಿ. ನಂದಿನಿ, ನೀನು ಭೂಲೋಕಕ್ಕೆ ಬರಲೇಬೇಕಮ್ಮ. ಬಂದಂತಹ ಬರಗಾಲ ಹೋಗಲಾಡಿಸಬೇಕು ಅಂತ ಇದ್ರೆ ನಿನ್ನ ಅಗತ್ಯವಿದೆ ಬಾಮ ಎನ್ನುವ ಹಾಗೆ ಎಷ್ಟು ಕೇಳಿಕೊಂಡರೂ ಕೂಡ ಅಹಂಕಾರದಿಂದ ಬರಲಾರೆ ಎನ್ನುವ ಹಾಗೆ ಮಾತನಾಡಿದವಳು ನಾನು. ಇದರಿಂದ ಸಿಟ್ಟುಕೊಂಡಂತಹ ನೀವು ಶಾಪವನ್ನಿದ್ದೀರಿ. ತಂದೆ, ನಿಮ್ಮ ಶಾಪ ವಾಕ್ಯವಾದರೂ ಏನು? ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಹೊಳೆಯಾಗಿ ಹರಿಯಬೇಕೆ. ಇಲ್ಲಿಯ ತನಕ ಈ ನಂದಿನಿ ಸಂತೋಷದ ಜೀವನವನ್ನು ಸಾಗಿಸುತ್ತಾ ಇದ್ದವಳು ಇನ್ನು ಮುಂದೆ ಕೇವಲ ಹೊಳೆಯಾಗಿ ಯಾವ ರೀತಿ ಹರಿಯಬೇಕು ತಂದೆ? ಇಲ್ಲ, ನೀವು ಕೊಟ್ಟಂತಹ ಈ ಶಾಪಕ್ಕೆ ವಿಮೋಚನೆಯನ್ನು ಕೊಡಬೇಕು. ನಾನು ಮಾಡಿದ ಅಪರಾಧವಾಯಿತು. ಈ ನಂದಿನಿಯನ್ನು ಉದ್ಧರಿಸಬೇಕು ತಂದೆ, ರಕ್ಷಿಸಬೇಕು, ಹೊರೆಯಬೇಕು. ಮಗಳ ನಂದಿನಿ ತುಂಬಿದ ಸಿರಿಯಿಂದ ತುಂಬಿನಿ ಮೇರೆ ಬಂದೆ, ತುಂಬಿದ ಸಿರಿಯಿಂದ ತುಂಬಿನಿ ಮೇರೆ ಬಂದೆ, ತುಂಬಿದ ನದಿಯ ಮಗಡೆ ಕಣ್ಣಿನಿಗಾವಳಂಬಿಗೆ ಬಿಡವಲ್ಲಿ ನಮ್ಮ ಮುಕ್ತಿಯ ನೀನು ಪಡೆದೆ ಮಗಳೇ, ಮಗಳೇ. ಮಗಳೇ ನಂದಿನಿ, ತಂದೆ, ಭೂಲೋಕಕ್ಕೆ ಬಂದಂತಹ ಬರಗಾಲದ ನಿವಾರಣೆಗಾಗಿ ಸುರಧೀನವಾದಂತಹ ನಂದಿನಿ ಹೊರಗಿಳಿದು
ಬಾ ಎನ್ನುವ ಹಾಗೆ ಕಾಡಿದೆ ಬೇಡಿದೆ. ನಿಜ. ನಾನೆಷ್ಟು ಕೇಳಿಕೊಂಡರು ನನ್ನ ಮಾತೆಂಬುದು ನಿನಗೆ ಪಥ್ಯವೇ ಆಗಲಿಲ್ಲ. ನಿರಾಕರಣೆಯ ಮಾತುಗಳನ್ನಾಡಿದೆ, ವಿಧ ವಿಧವಾಗಿ ನಿಂದಿಸಿದೆ, ಜರಿದೆ. ಒಂದು ಕಾಲಕ್ಕೆ ಈ ಜಾಬಾಲಿ ಮಹರ್ಷಿಯನ್ನು ನೀನು ನಿಂದಿಸಿದರೂ ನಾನು ಸುಮ್ಮನಿರುತ್ತಿದ್ದೆ. ಆದರೆ ನೀನೇನು ಮಾಡಿದೆ? ಪವಿತ್ರವಾದಂತಹ ಭಾರತ ಭೂಮಿಯನ್ನು ನಿಂದಿಸಿದೆ. ಇದರಿಂದ ಕೋಪಗೊಂಡಂತಹ ನಾನು ನಿನಗೆ ಶಾಪವನ್ನೇ ಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಅದೇ ಭೂಲೋಕದಲ್ಲಿ ನದಿಯಾಗಿ ಹರಿದು ಹೋಗು ಎನ್ನುವ ಹಾಗೆ ನಾನು ಶಾಪವನ್ನು ಕೊಟ್ಟ ಕ್ಷಣವೇ ನಿನ್ನಲ್ಲಿದ್ದಂತಹ ಅಂಧಕಾರ ಅಹಂಕಾರವೆಲ್ಲವೂ ದೂರವಾಗಿ ಹೋಯಿತು. ಮಾತ್ರವಲ್ಲದೆ ಕಣ್ಣೀರಿನಿಂದಲೇ ನನ್ನ ಪಾದವನ್ನು ತೊಳೆದು ಬಿಟ್ಟೆ. ಮಾಡಿದಂತಹ ತಪ್ಪಿಗೆ ಪರಿಹಾರದ ದಾರಿಯನ್ನು ಕೇಳುತ್ತಾ ಇದ್ದಿ. ನಾನು ಕೊಟ್ಟಂತಹ ಶಾಪವಾಕ್ಯ ಯಾವ ಕಾರಣಕ್ಕೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಾತಿನ ಪ್ರಕಾರವಾಗಿ ನೀನು ನದಿಯಾಗಿ ಹರಿಯಲೇಬೇಕು. ಆದರೆ ಪರಿಮಾರ್ಜನೆಯ ದಾರಿಯೊಂದನ್ನು ನಾನೇ ಸೂಚಿಸುತ್ತೇನೆ. ಮಾಘ ಶುದ್ಧ ಪೌರ್ಣಮಿಯ ದಿನದಂದು ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತಹ ಸಂದರ್ಭ ಮುಂದೊಂದು ದಿನ ನಿನ್ನ ದೇಶದಲ್ಲಿ ಲಿಂಗರೂಪಿಣಿ ಭ್ರಮರಾಂಬಿಕೆ ಆವಿರ್ಭವಿಸುವುದಕ್ಕೆ ಇದ್ದಾಳೆ. ಆಕೆಯಿಂದ ನಿನಗೆ ಮುಕ್ತಿ ಎನ್ನುವುದು ಸಿಗ್ತದೆ. ಆ ಕಾಲದ ನಿರೀಕ್ಷೆಯಲ್ಲಿ ಇದ್ದುಕೋ. ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ತಂದೆ. ಜಾಬಾಲಿ ಮುನಿಯನ್ನಂತೆ ಬಂದು ಭೂಲೋಕವನ್ನು ಸೇರಿಕೊಂಡಿದ್ದೇನೆ. ಇದುವೇ ಕನಕಗಿರಿ ತಾನೆ. ಜಗನ್ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ. ಅಮ್ಮ ಪ್ರತ್ಯಕ್ಷಗೊಂಡು ಹೇಳಿದಂತಹ ಮಾತಾದರೆ ಏನು? ಮಗಳೇ ನಂದಿನಿ, ಜಾಬಾಲಿ ಮುನಿ ಎಂದಂತೆ ಈ ಧರಣಿಯಲ್ಲಿ ತರಂಗಿಣಿಯಾಗಿ ಹುಟ್ಟಲೇಬೇಕಮ್ಮ. ಮುಂದಕ್ಕೆ ದುಷ್ಟರ ವಧೆಗಾಗಿ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಹುಟ್ಟಿ ಬರುತ್ತೇನೆ. ಕನಕಗಿರಿಯಲ್ಲಿ ಹುಟ್ಟಿ ಪರಶುರಾಮ ಸೃಷ್ಟಿಯಲ್ಲಿ ಹರಿದು ಪಶ್ಚಿಮ ಕಡಲನ್ನು ಸೇರುವವಳಾಗು. ಹಾಗಿದ್ರೆ ಇದುವೇ ಮಾಘ ಶುದ್ಧ ಪೌರ್ಣಮಿ. ಈ ನಂದಿನಿ ಹೊಳೆಯಾಗಿ ಹರಿಯುತ್ತೇನೆ. ಶರೀರ ಬೋಡನ ಆರೋಗ್ಯದ ಸಂಪತ್ತನ್ನು ಅಂಚಿನ ಆಯುಷ್ಯದ ಸಂಪತ್ತನ್ನು ಜೋಕ್ಲೆಗ್ ಬೋಡ ಹಾಕೊಂಡು ವಿದ್ಯಾ ಸಂಪತ್ತನ್ನು ಕೊಡದು ಉತ್ತರ ಅಭಿವೃದ್ಧಿ ಮಲ್ಪಾಡು ನಿಖಲ ಇಷ್ಟಾರ್ಥವನ್ನು ಮಾತ್ರ ನಡಪಾದುಕೊಂಡು ಕಂಡು ವಿಷ್ಣು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.